ಮೊನ್ನೆ ಕೋಳಿ ಮಾಂಸ ಹಿಡಿದು ಬಸ್ಸಿನಲ್ಲಿ ಪ್ರಯಾಣಿಸಿದ ಪ್ರಯಾಣಿಕರನ್ನು ಠಾಣೆಯಲ್ಲಿ ಇಳಿಸಿ ರಾದ್ದಾಂತ ಮಾಡಿದ ಪ್ರಕರಣದ ನೆನಪು ಮಾಸುವ ಮುನ್ನವೇ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಬೀಸಿ ರೋಡ್ನಲ್ಲಿ ಮತ್ತೊಂದು ಪ್ರಕರಣ ನಡೆದಿದೆ. ತೆಂಗಿನ ಎಣ್ಣೆಯನ್ನು ಹಿಡಿದುಕೊಂಡು ಬಸ್ನಲ್ಲಿ ಪ್ರಯಾಣಿಸುತ್ತಿರುವ ಮಹಿಳೆಯನ್ನು ಬಸ್ ನಿರ್ವಾಹಕ ಇಳಿಸಿದ ಘಟನೆ ನಡೆದಿದೆ. ಮಂಗಳೂರು ಹಾಸನ ಬಸ್ನಲ್ಲಿ ಮಂಗಳೂರಿನಿಂದ ಹಾಸನಕ್ಕೆ ಪ್ರಯಾಣಿಕರೋರ್ವರು ಪ್ರಯಾಣ ಬೆಳೆಸಿದ್ದರು. ಬಸ್ ಹತ್ತಿದ ಮಹಿಳೆಯ ಕೈಯಲ್ಲಿ ಚೀಲ ಹೊಂದಿತ್ತು. ಅದರಲ್ಲಿ 3 ಕ್ಯಾನ್ ತೆಂಗಿನ ಎಣ್ಣೆ ಇತ್ತು. ಮಂಗಳೂರಿನಿಂದ ಸಂಬಂಧಿಕರ ಮನೆಗೆ ಪ್ರಯಾಣಿಸುವಾಗ ಮಹಿಳೆ ಶುದ್ಧ ತೆಂಗಿನ ಎಣ್ಣೆಯನ್ನು ಕೊಂಡು ಹೋಗುತ್ತಿದ್ದರು. ಆದರೆ ಬಸ್ ನಿರ್ವಾಹಕ ಟಿಕೆಟ್ ಪಡೆಯಲು ಬಂದಾಗ ತೆಂಗಿನ ಎಣ್ಣೆಯನ್ನು ನೋಡಿ ಇದು ಏನಮ್ಮ ಎಂದು ಕೇಳಿದ್ದಾರೆ. ಮೇಲ್ನೋಟಕ್ಕೆ ತೆಂಗಿನ ಎಣ್ಣೆ ಎಂಬುದು ಖಾತ್ರಿಯಾದರೂ ಕಂಡಕ್ಟರ್ ಮಹಿಳೆಯನ್ನು ಪ್ರಶ್ನಿಸಿದಾಗ ಅವರು ಕೋಪದಲ್ಲಿ ಇದು ಬಾಂಬ್ ಎಂದು ಹೇಳಿದ್ದಾರೆ. ಆದರೆ ಯಾವುದೇ ಆಯಿಲ್ ಪದಾರ್ಥಗಳನ್ನು ಬಸ್ನಲ್ಲಿ ಕೊಂಡು ಹೋಗುವಂತಿಲ್ಲ ಎಂದು ಮಹಿಳೆಯಲ್ಲಿ ನಿರ್ವಾಹಕ ವಾಗ್ವಾದ ಮಾಡಿದ್ದಾನೆ. ಆದರೆ ಮಹಿಳೆ ಇವರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಪಟ್ಟು ಬಿಡದ ಕಂಡಕ್ಟರ್ ಮಂಗಳೂರಿನಿಂದ ಬೀಸಿ ರೋಡ್ ತಲುಪುತ್ತಿದ್ದಂತೆ ಮಹಿಳೆಯನ್ನು ಒತ್ತಾಯಪೂರ್ವಕವಾಗಿ ಇಳಿಸಿದ್ದಾನೆ. ಆದರೆ ಮಹಿಳೆ ನನಗೆ ನ್ಯಾಯ ಬೇಕು ಎಂದು ಸಂಚಾರ ನಿರ್ವಹಣೆಗಾಗಿ ಬೀಸಿ ರೋಡ್ ಬಸ್ ನಿಲ್ದಾಣದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಿವೇಕ್ ರೈ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮಹಿಳೆ ಬಸ್ನಿಂದ ಇಳಿದಿದ್ದರೂ ಎಣ್ಣೆ ಕ್ಯಾನ್ ಮಾತ್ರ ಬಸ್ನೊಳಗೆ ಇತ್ತು. ಮಧ್ಯವಯಸ್ಸಿನ ಒಂಟಿ ಮಹಿಳೆಯಾಗಿರುವುದರಿಂದ ಬಸ್ನಿಂದ ಇಳಿಸಿದ ಕಂಡಕ್ಟರ್ನ ವರ್ತನೆ ಸರಿ ಕಾಣದ ಸಾರ್ವಜನಿಕರು ಕೂಡ ಜಮಾಯಿಸಿದ್ದರು. ಮಹಿಳೆ ನೀಡಿದ ದೂರಿನಂತೆ ಟ್ರಾಫಿಕ್ ಪೊಲೀಸ್ ವಿವೇಕ್ ಅವರು ಬಸ್ ಚಾಲಕನಲ್ಲಿ ಬಸ್ಸನ್ನು ಬದಿಗೆ ಸರಿಸಿ ಸ್ವಲ್ಪ ಕಾಲ ಕಾಯುವಂತೆ ಹೇಳಿದರು. ಬಳಿಕ ಘಟನೆಯಿಂದ ಮಹಿಳೆಗೆ ತೊಂದರೆಯಾಗುತ್ತದೆ ಎಂಬುದನ್ನು ಕಂಡಕ್ಟರ್ ಅವರಿಗೆ ತಿಳಿಸಿದರು. ಜೊತೆಗೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಎಸ್ಐ ರಾಮಕೃಷ್ಣ ಅವರ ಗಮನಕ್ಕೆ ತಂದಿದ್ದರು. ಅವರು ಫೋನ್ ಮೂಲಕ ನಿರ್ವಾಹಕನಿಗೆ ಬುದ್ಧಿಮಾತು ಹೇಳಿದ್ದಲ್ಲದೆ ಸಂತ್ರಸ್ತ ಮಹಿಳೆಯನ್ನು ಅದೇ ಬಸ್ನಲ್ಲಿ ತೆಂಗಿನ ಎಣ್ಣೆ ಸಹಿತ ಹಾಸನಕ್ಕೆ ಕಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರಕಾರಿ ಬಸ್ನಲ್ಲಿ ಯಾವ ವಸ್ತುಗಳನ್ನು ಕೊಂಡು ಹೋಗಬಹುದು, ಯಾವುದನ್ನು ಕೊಂಡು ಹೋಗುವಂತಿಲ್ಲ ಎಂಬುದರ ಬಗ್ಗೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬಸ್ನ ಹೊರಗೆ ಅಥವಾ ಡಿಪೋಗಳಲ್ಲಿ ಜನರಿಗೆ ಮುಟ್ಟುವಂತೆ ಜಾಹೀರಾತುಗಳನ್ನು ಹಾಕಬೇಕು ಎಂಬುದು ಪ್ರಯಾಣಿಕರ ಒತ್ತಾಯವಾಗಿದೆ. ಕರಾವಳಿ ಭಾಗದಿಂದ ಆಯ್ಕೆಯಾದ ಶಾಸಕರುಗಳು ಈ ಬಗ್ಗೆ ಸಚಿವರ ಜೊತೆ ಮಾತನಾಡಿ ನಿಯಮಗಳನ್ನು ಸಡಿಲಿಕೆ ಮಾಡಲು ಒತ್ತಡ ಹಾಕಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. 1 ಲೀಟರ್ 2 ಲೀಟರ್ ತರಬಹುದು, ಇಷ್ಟೊಂದು ತರಂಗಿಲ್ಲ. ನೋಡಿ ಇಲ್ಲಿ ಎಷ್ಟಿದೆ ನೋಡಿ. ಹೆಂಗೆ ನಮ್ಮನ್ನು ತಗೊಂಡೆ ವಿಡಿಯೋ ಮಾಡಕ್ಕೆ ಏನು ತೊಂದರೆ ಇಲ್ಲ. ನಮಗೆ ರೂಲ್ಸ್ ಇರ್ತದಲ್ಲ, ನಮಗೆ ನಾವು ಅದನ್ನ ಫಾಲೋ ಮಾಡ್ತೀವಿ. ಆಮೇಲೆ ಅವರು ಬಾಂಬ್ ಅಂತ ಹೇಳಿದ್ರು. ನಾವು ಏನಂತ ಕೇಳಿದ್ರು ಬಾಂಬ್ ಅಂತ ಹೇಳಿದ್ದೇವಮ್ಮ. ಅದನ್ನು ಹೇಳಲ್ಲ ಬಾಂಬ್ ಇದೆ ಏನ್ರಿ ಈಗ ಅಂತ ಹೇಳ್ತೀವಿ. ಬಾಂಬ್ ಇದೆ ಏನೀಗ ಅಂತ ಕೇಳ್ತಾರೆ. ಬಾಂಬ್ ಇದೆ ಅಂತ ಹೇಳುತ್ತೆ. ಕೇಳಿ ಬಾಂಬ್ ಇದೆ ಅಂತ ಹೇಳುತ್ತೆ. ಅದು ಎಣ್ಣೆದ್ದು ವೈಲಿ ಗೊತ್ತಾಗ್ತಾನೆ ಉಂಟಲ್ಲ ಮೇಲೆ ಹೋಗುವಾಗ. ಏನಿದೆ ಅಮ್ಮ ಒಳಗಡೆ ಬಾಂಬ್ ಇದೆ ಅಂತ ಹೇಳುತ್ತೆ. ಇವಾಗ ಕೈಯಾಗಿ ಹಿಡಿದು ಏಕ ಇರೋದು. ನಾವೇನು ಮಾಡಲ್ಲ. ನಾವೇ ನಿಮ್ಮ ಹತ್ರ ಜಗಳ ಆಡ್ತೀವಿ. ಅದೇ ಗಾಡಿ ನಿಲ್ಸಿರೋದು. ನಾವೇ ಜಗಳ ಆಡ್ತಾನೆ ಇಲ್ಲ. ನಾವೇ ಜಗಳ ಆಡಕ್ಕೆ ಹೋಗ್ತಾ ಇದೀವ. ಹೌದಲ್ಲ, ನಾನು ಅದೇ ಹೇಳ್ತೇನೆ. ಬಾಂಬ್ ಇದೆ ಒಳಗಡೆ ಏನಿದೆ ಅಂತ ಕೇಳಿದ್ರೆ ಚೆಕ್ ಮಾಡಕ್ಕೆ ಬಿಡ್ತಲ್ಲ. ಚೆಕ್ ಮಾಡಕ್ಕೆ ಬಿಡ್ತಲ್ಲ. ಕಾನೂನು ಪಾಲನೆ ಮಾಡಬೇಕಲ್ಲ. ಕಾನೂನು ಪಾಲನೆ ಮಾಡಬೇಕಲ್ಲಮ್ಮ.